ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಜೊತೆ ಸಾಗುವ ಮಾತಿನ ಪಯಣಿಗ ವಿನೋದ್ ಕಡಂಬಾರು. ಪ್ರೇರಣೆಯ ಧ್ವನಿಯ 2ನೇ ಹೆಜ್ಜೆಗೆ ಸ್ವಾಗತ. ನಗುವೆಂಬ ಬೆಳಕಿನ ಚಿತ್ತಾರದೆದುರು ಅಳುವೆಂಬ ഇരുಳಿನ ಕಾರ್ಮೋಡವು ಮಾಯವಾಗಬಹುದು. ಕರಗಿ ಹೋಗುವ ಮೇಣದ ಬತ್ತಿಯು ಬೆಳಕಿನೊಳಗೆ ಬೆಳಗಿ ವಿರಮಿಸುತ್ತದೆ. ಶ್ರೀಮಂತನಾಗಲು 1000 ದಾರಿಯನ್ನು ಹುಡುಕಬಹುದು, ಆದರೆ ಗುಣವಂತನಾಗಲು ಸದ್ಗುಣ ಸನ್ಮಾರ್ಗಗಳೇ ದಾರಿ. ಸೋಲು ಅನ್ನೋದು ಪಾಠವಾದರೆ ಗೆಲುವು ಅನ್ನೋದು ಮುಂದಿನ ಹೆಜ್ಜೆಗೆ ಪ್ರೇರಣೆಯ ಪೀಠವಷ್ಟೇ. ಕಣ್ಣು ಮುಚ್ಚಿಕೊಂಡು ನೋಡಿದರೆ ಜಗವೇ ಕತ್ತಲು. ಅದೇ ಕಣ್ಣುಗಳನ್ನು ಬಿಚ್ಚಿ ನೋಡಿ, ಸುತ್ತಲೂ ಬೆಳಕು ತುಂಬಿದ ಸುಂದರ ಜಗತ್ತು ನಮ್ಮನ್ನು ಅಪ್ಪಿಕೊಂಡಿರುತ್ತದೆ. ಎಲ್ಲವೂ ಶೂನ್ಯವೆಂಬುದು ಸುಳ್ಳು. ಶೂನ್ಯದಿಂದಲೇ ಆರಂಭ ಅನ್ನೋದು ಜಗದ ಸತ್ಯ. ಸೋತೆ ಅನ್ನುವ 2 ಅಕ್ಷರ ತುಂಬಿದ ಮನಸ್ಸಿನೊಳಗಡೆಯೇ ಗೆದ್ದೆ ಅನ್ನೋ 2 ಅಕ್ಷರವೂ ಅಡಗಿದೆ. ಹುಡುಕುವ ಕಾರ್ಯ ನಮ್ಮಿಂದಾಗಬೇಕಷ್ಟೇ. ಧನ್ಯವಾದಗಳು.